ಮೃತ ವ್ಯಕ್ತಿಯ ನಕಲಿ ವಯಸ್ಸಿನ ದೃಢೀಕರಣ ಪತ್ರವನ್ನ ನೀಡಲು 5,000 ಲಂಚವನ್ನು ಮಧ್ಯವರ್ತಿ ಮೂಲಕ ಸ್ವೀಕರಿಸಿದ ಭ್ರಷ್ಟ ವೈದ್ಯರು. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರುಗಳು ಸಾವಿರಾರು ರೂಪಾಯಿ ಲಂಚದ ಹಣದಾಸೆಗೆ ಮಧ್ಯವರ್ತಿ ರಾಜನನ್ನ ನೇರವಾಗಿ ಬಳಸಿಕೊಂಡ ಸರ್ಕಾರಿ ವೈದ್ಯರಿಬ್ಬರು. ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅಕ್ರಮ ಅನ್ಯಾಯಗಳಿಗೆ ಕಡಿವಾಣ ಹಾಕೋರು ಯಾರು? ಮಾನ್ಯ ಆರೋಗ್ಯ ಸಚಿವರೇ ಎಲ್ಲಿದ್ದೀರಿ? ಮಾನ್ಯ ಕಂದಾಯ ಸಚಿವರೇ ಈ ಸ್ಟೋರಿ ನೋಡಿ. ಮಧುಗಿರಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಧ್ಯವರ್ತಿಗಳ ಮೂಲಕ ನಕಲಿ ವಯಸ್ಸಿನ ಪ್ರಮಾಣ ಪತ್ರ ನೀಡಿ ಹಣ ವಸೂಲಿಗೆ ನಿಂತ ನರಹಂತಕ ವೈದ್ಯರುಗಳು. ಮಧುಗಿರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಲಂಚದ ಹಣಕ್ಕಾಗಿ ನಡೆಯುತ್ತಿರುವ ನಕಲಿ ವಯಸ್ಸಿನ ದೃಢೀಕರಣ ಪತ್ರ ಮತ್ತು ಅಂಗವಿಕಲ ದೃಢೀಕರಣ ಪತ್ರ ನೀಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಿದ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ತಂಡ ಸಾಕ್ಷಿ ಸಮೇತ ಮಧ್ಯವರ್ತಿಗಳನ್ನ ಒಳಗೊಂಡಂತೆ ಅನೇಕ ವೈದ್ಯರ ಕಳ್ಳ ಮುಖವಾಡಗಳನ್ನ ಕಳಚಿದ್ದಾರೆ. ಮಧುಗಿರಿ ಪಟ್ಟಣದ ಲಿಂಗೇನಹಳ್ಳಿ ಬಡಾವಣೆಯ ಹನುಮಂತರಾಯಪ್ಪ ಎಂಬುವರು 2018ರಲ್ಲಿ ಮರಣ ಹೊಂದಿದ್ದು, ಇವರ ಮಗನಾದ ಮಹೇಶ್ ಎಂಬುವರು ಮೊದಲಿನಿಂದಲೂ ಹೋರಾಟದ ಮನೋಭಾವ ಹೊಂದಿದ್ದರು. ಪ್ರಜ್ಞಾವಂತ ನಾಗರಿಕರಾಗಿದ್ದು, ಇಂತಹ ಅಕ್ರಮ ಎಸಗುವವರಿಗೆ ತಕ್ಕ ಪಾಠ ಕಲಿಸಬೇಕೆಂಬ ಉದ್ದೇಶದಿಂದ ಸದರಿ ತಾಲೂಕು ಆಸ್ಪತ್ರೆಯ ನೌಕರರೆಂದು ಹೇಳಿಕೊಳ್ಳುವ ರಾಜಣ್ಣ ಎಂಬುವ ವ್ಯಕ್ತಿಯನ್ನು ಸಂಪರ್ಕಿಸಿದಾಗ ಸದರಿ ರಾಜಣ್ಣ 5,000 ರೂಪಾಯಿ ಹಣ ಹಾಗೂ ಆಧಾರ್ ಕಾರ್ಡ್ ನೀಡಿ ನಿಮ್ಮ ತಂದೆಯವರ ವಯಸ್ಸಿನ ದೃಢೀಕರಣ ಪತ್ರ ಮಾಡಿಸಿಕೊಡುತ್ತೇನೆಂದು ತಿಳಿಸಿರುತ್ತಾರೆ. ಅದರಂತೆ ಒಟ್ಟು 10,000 ಹಣ ನೀಡಿ ಪ್ರತ್ಯೇಕವಾಗಿ 2 ಬಾರಿ ಸತ್ತ ಮಹೇಶ್ ತಂದೆಯ ಹೆಸರಿಗೆ ವಯಸ್ಸಿನ ದೃಢೀಕರಣ ಪತ್ರವನ್ನು ಇಬ್ಬರು ವೈದ್ಯರ ಸಹಿಯೊಂದಿಗೆ ಹಾಗೂ ಕಚೇರಿ ಮೊಹರಿನೊಂದಿಗೆ ನೀಡಿರುತ್ತಾರೆ. ಇದರಲ್ಲಿ ಬಹು ಮುಖ್ಯವಾಗಿ ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದ್ರೆ, ಈ ಹಿಂದೆ ಹೋರಾಟಗಾರನಾದ ಹಂದ್ರಾಳ್ ನಾಗಭೂಷಣ್ ಇದೇ ತಾಲೂಕು ಆಸ್ಪತ್ರೆಯಲ್ಲಿ ದೃಢೀಕರಣ ಪತ್ರ ನೀಡಲು ಹಣ ಪಡೆದು ನೀಡುತ್ತಾರೆಂಬ ಆರೋಪ ಹೊರಿಸಿ ತುಮಕೂರು ಡಿಎಚ್ಒ ರವರಿಗೆ ದೂರು ನೀಡಿದ ಮೇರೆಗೆ ಅಂದಿನ ಡಿಎಚ್ಒ ರವರು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳ ವಿಚಾರಣೆಗೆ ನಿರ್ದೇಶಿಸಿದಾಗ ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಆಡಳಿತ ವೈದ್ಯಾಧಿಕಾರಿ ಗಂಗಾಧರ್, ಡಾಕ್ಟರ್ ಪುರುಷೋತ್ತಮ್, ಡಾಕ್ಟರ್ ಮಹೇಶ್ ಸಿಂಗ್, ಡಾಕ್ಟರ್ ರತ್ನಾವತಿ ಎಂಬುವರನ್ನು ವಿಚಾರಣೆಗೆ ಒಳಪಡಿಸಿ ಸದರಿ ಆಸ್ಪತ್ರೆಯಲ್ಲಿನ ಮಧ್ಯವರ್ತಿಗಳ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲು ಆಡಳಿತ ವೈದ್ಯಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿತ್ತು. ಆದರೆ ಇಲ್ಲಿನ ಆಸ್ಪತ್ರೆಯ ವೈದ್ಯರು ಹಳೆಯ ಚಾಳಿ ಮುಂದುವರಿಸಿದ್ದಾರೆ. ಈ ಸಂಬಂಧ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಾಜಣ್ಣ ಸೇರಿದಂತೆ ಇತರರ ಮೇಲೆ ಐಪಿಸಿ ಸೆಕ್ಷನ್ 1860 URS 406, 408, 417, 420, 465, 468, 34 ರ ಅಡಿ ಪ್ರಕರಣ ದಾಖಲಿಸಲಾಗಿದೆ. ಸಾರ್ವಜನಿಕರಿಗೆ ಮುಗ್ಧ ಮನಸ್ಸಿನ ಜನತೆಗೆ ಪ್ರತಿನಿತ್ಯ ತೊಂದರೆ ನೀಡಿ ಹಣ ಪೀಕುವ ಈ ಭ್ರಷ್ಟರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ತಂಡ ಆಗ್ರಹಿಸಿದೆ. ಇನ್ನಾದರೂ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಮುಖ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ಮತ್ತು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಕರ್ತವ್ಯ ಲೋಪದಲ್ಲಿ ತೊಡಗಿಕೊಂಡು ಲಂಚ ಸ್ವೀಕರಿಸಿದ ವೈದ್ಯರನ್ನ ಅಮಾನತು ಮಾಡಿ ಮತ್ತು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಆರೋಪಿ ರಾಜಣ್ಣನನ್ನು ಶೀಘ್ರವೇ ಬಂಧಿಸಬೇಕೆಂದು ನಮ್ಮ ತುಮಕೂರು ವಾಹಿನಿಯು ಮನವಿ ಮಾಡುತ್ತದೆ. ಈ ಸಂದರ್ಭದಲ್ಲಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಸಾಮಾಜಿಕ ಹೋರಾಟಗಾರರಾದ ಹಂದ್ರಾಳ್ ನಾಗಭೂಷಣ್, ಮಲ್ಲಿಕಾರ್ಜುನಯ್ಯ, ವಕೀಲರಾದ ಶಿವಕುಮಾರ್, ಗಣೇಶ್, ನರಸಿಂಹಮೂರ್ತಿ, ಶ್ರೀನಿವಾಸ್, ಮುನಿರಾಜು, ಸತೀಶ್, ಮಹೇಶ್ ಮತ್ತು ಕರ್ನಾಟಕ ರಣಧೀರರ ವೇದಿಕೆಯ ಮಂಜುಸ್ವಾಮಿ ಎಂಎನ್ ಹಾಗೂ ಇತರೆ ಸಾಮಾಜಿಕ ಹೋರಾಟಗಾರರು ಈ ಹೋರಾಟದಲ್ಲಿ ತೊಡಗಿದ್ದರು. ತನಿಖಾ ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ನನ್ನ ಹೆಸರು ಮಹೇಶ್ ಅಂತ ಹೇಳಿ, ಸಾಮಾಜಿಕ ಹೋರಾಟಗಾರ. ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫಿಸಿಕಲ್ ಸರ್ಟಿಫಿಕೇಟ್ ಮತ್ತು ಏಜ್ ಸರ್ಟಿಫಿಕೇಟ್ನ ಫೇಕಾಗಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನನಗೆ ಗೊತ್ತಾಗಿತ್ತು. ಇದಕ್ಕೆ ಮುಂಚೆ ಹಂದ್ರಾಳು ನಾಗಭೂಷಣ್ ಅವರು ಒಂದು ಮಾಹಿತಿಯನ್ನು ತೊಗೊಂಡಿರ್ತಾರೆ DHO ಕಡೆಯಿಂದ. ಅದಕ್ಕೂ ಸರಿಯಾದ ಒಂದು ಸೂಕ್ತ ರೀತಿಯಾಗಿ ಅವರು ತನಿಖೆ ಮಾಡಿಸಿರಲ್ಲ. ಸೊ ಇದೇ ರಿಲೇಟೆಡ್ ಆಗಿ ನಾನು ಮತ್ತೆ ಇಲ್ಲಿ ಒಬ್ಬ ರಾಜಣ್ಣ ಅನ್ನೋ ವ್ಯಕ್ತಿ ಬಂದು ಪ್ರತಿಯೊಂದು ಕೆಲಸನೂ ಮಾಡಬೇಕು ಅಂದರೆ ಆತನೇ ಇರ್ತಾನೆ. ಸೊ ಅವನ ಮುಖಾಂತರ ಹೋಗಿ ನಾನು ಹಣವನ್ನು ಕೊಟ್ಟು ನನ್ನ ತಂದೆ 2018ರಲ್ಲಿ ತೀರ್ಕೊಂಡಿರ್ತಾರೆ, ಅವರ ಸರ್ಟಿಫಿಕೇಟನ್ನು ಕೊಟ್ಟು ನಾನು ಅದರ ಒಂದು ಏಜ್ ಸರ್ಟಿಫಿಕೇಟನ್ನು ಇವತ್ತು ತೊಗೊಂಡಿದ್ದೀನಿ. ಸೊ ಯಾವ ಡೇಟಲ್ಲಿ ತಗೊಂಡಿದ್ದೆ ಸರ್? ಸೊ ನಾನು 5ನೇ ತಾರೀಕು 11ನೇ ತಿಂಗಳು 22ನೇ ವರ್ಷದಲ್ಲಿ ತೊಗೊಂಡಿದ್ದೀನಿ. ಹೇಗೆ ಇನ್ನೊಂದು 29ನೇ ತಾರೀಕು 11ನೇ ತಿಂಗಳಲ್ಲಿ 2 ಬಾರಿ ನನಗೆ ಕೊಟ್ಟಿರ್ತಾರೆ.
ಸೊ ಯಾವ ಡಾಕ್ಟ್ರು ಸೈನ್ ಹಾಕಿದರೆ ಆ ರಾಜಣ್ಣ ಯಾರು, ಇದನ್ನು ತನಿಖೆ ಆಗಲಿ ಅನ್ನೋದಕ್ಕೋಸ್ಕರ ಮಧುಗಿರಿ ಸ್ಟೇಷನಲ್ಲಿ ಇವತ್ತು ನಾನು ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ಉನ್ನತಾಧಿಕಾರಿಗಳು ಗಮನಕ್ಕೆ ಏನಾದ್ರು ತಂದಿದ್ದಾರೆ ಸರ್? ಇಲ್ಲ, ಇದಕ್ಕೆ ಮುಂಚೆ ಅಂದ್ರಾಳು ನಾಗಭೂಷಣ್ ಅವರು ಕೊಟ್ಟಿರ್ತಾರೆ, ಅದಕ್ಕೆ ಸರಿಯಾದ ತನಿಖೆ ಆಗಿರಲ್ಲ. ಅದರ ರಿಲೇಟೆಡ್ ಆಗಿ ಅವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೇನೆ ಏನಿದೆ ಲಾ ಆ್ಯಂಡ್ ಆರ್ಡರ್ ಏನಿದೆ ಅವ್ರ ಮುಖಾಂತರ ಒಂದು ನ್ಯಾಯ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಈಗೇನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಸರ್? ಇವಾಗ ಸದ್ಯಕ್ಕೆ ಕೊಟ್ಟಿದ್ದೀನಿ ಸರ್, FIR ಹಾಕಿ. ನಮಸ್ಕಾರ ಬಂಧುಗಳೇ, ನಾನು ಅಂದ್ರಾಳ್ ನಾಗಭೂಷಣ್, ಸಾಮಾಜಿಕ ಹೋರಾಟಗಾರ. ಇವತ್ತಿನ ದಿನ ನಾವು ತುಮಕೂರು ಜಿಲ್ಲೆ ಮಧುಗಿರಿ ಪೊಲೀಸ್ ಠಾಣೆಯ ಎದುರು ಇದ್ದೀವಿ, ಮುಂದಗಡೆ ಇದ್ದೀವಿ. ಏನಪ್ಪ ವಿಷಯ ಅಂತಂದರೆ ನೋಡಿ, ಏನು ಮಧುಗಿರಿ ತಾಲ್ಲೂಕು ಆಸ್ಪತ್ರೆಯಲ್ಲಿ ಸುಮಾರು ನನಗೆ ತಿಳಿದಂತೆ ಒಂದು 15 ವರ್ಷಗಳಿಂದಲೂ ಕೂಡ ಫೇಕ್ ಸರ್ಟಿಫಿಕೇಟ್ ಕೊಡ್ತಾರೆ. ಏನು ಫೇಕ್ ಸರ್ಟಿಫಿಕೇಟು ಅಂದರೆ ವಯಸ್ಸಿನ ದೃಢೀಕರಣ ಪತ್ರ. ಅಂದರೆ ಆ ವ್ಯಕ್ತಿ ಆಸ್ಪತ್ರೆಗೆ ಹೋಗ್ದಾನೆ ಮೆಡಿಕಲ್ ಚೆಕಪ್ ಮಾಡ್ದಾನೆ. ಅಂದರೆ ನೋಡಿ, ಈಗ ಒಬ್ಬ ವ್ಯಕ್ತಿಗೆ ಒಂದು ದೃಢೀಕರಣ ಪತ್ರ ಕೊಡಬೇಕು ಅಂತಂದರೆ ಫಿಸಿಷಿಯನ್ನು, ಆರ್ಥೋ ಮತ್ತು ಆಮೇಲೆ ಏನು ENT, ಈ 3 ಜನಗಳನ್ನು ಒಂದು ಸಮಿತಿ ಮಾಡಿ ಅದನ್ನು ಏನು ನಿಯಮಾನುಸಾರ ಅದಕ್ಕೆ ಆದಂಥ ಒಂದು ನಿಯಮಾನುಸಾರ ಕೊಡಬೇಕಾಗ್ತದೆ. ಬಟ್ ಈ ತಾಲ್ಲೂಕು ಆಸ್ಪತ್ರೆಯಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲ. ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ವಯಸ್ಸಿನ ದೃಢೀಕರಣ ಪತ್ರ ತೊಗೋಬೋದು, ಅಂಗವಿಕಲ ದೃಢೀಕರಣ ಪತ್ರ ತೊಗೋಬೋದು. ಹಾಗಾಗಿ ನಾನು ಇದರ ವಿರುದ್ಧವಾಗಿ ನಾನು 2017ರಲ್ಲಿ DHO ಅವ್ರಿಗೆ ಈ ರೀತಿಯ ಒಂದು ಅಕ್ರಮವನ್ನು, ನಿಯಮಬಾಹಿರ ಚಟುವಟಿಕೆಯನ್ನು ನಾನು ಒಂದು ದೂರು ನೀಡಿದ್ದೆ. ಅದರ ಭಾಗವಾಗಿ ಈ ಹಿಂದೆ DHO ಅವರು ಏನು ವಿಚಾರಣಾಧಿಕಾರಿಗಳನ್ನು ನೇಮಕ ಮಾಡಿದರು. ಆ ವಿಚಾರಣಾಧಿಕಾರಿಗಳು ಏನು ಈ ಒಂದು ಅಕ್ರಮವನ್ನು, ನಿಯಮಬಾಹಿರ, ಕಾನೂನುಬಾಹಿರ ಚಟುವಟಿಕೆಯನ್ನು ಒಂದು DHO ಅವ್ರಿಗೆ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದರು. ಆ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ, ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಅಕ್ರಮ ನಡೀತಿರುವಂಥದ್ದು ಕಂಡು ಬಂದಿದೆ. ಯಾರು ಸರ್ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋಂಥ ವ್ಯಕ್ತಿ ಯಾರು ಸರ್? ಈ ಹಿಂದೆ ಈಗ ಡಾಕ್ಟರ್ಗಳು ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಆ ಹಿಂದೆ ಯಾರು ಮಹೇಶ್ ಸಿಂಗ್ ಅಂತ ಒಬ್ರು ಡಾಕ್ಟರ್ ಇದ್ರು, ಮತ್ತೆ ಒಬ್ರು ಪುರುಷೋತ್ತಮ್ ಡಾಕ್ಟರ್ ಇದ್ರು, ರತ್ನಾವತಿ ಅಂತ ಹೇಳ್ಬಿಟ್ಟು ಒಬ್ರು ಡಾಕ್ಟರ್ ಇದ್ರು. ಸೊ ನನ್ನನ್ನು ಕೂಡ ಸೇರಿದಂತೆ ಇವರು 3 ಜನರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಆ ವಿಚಾರಣೆಯಲ್ಲಿ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ನಡೀತಿರುವಂಥದ್ದು, ಮತ್ತೆ ಏನು ರಿಜಿಸ್ಟರ್ ಮಾಡ್ದಾನೆ, ಅಂದರೆ ನೋಂದಣಿ, ಏನು ಈ ಸರ್ಕಾರದ ಏನು ನಿಯಮಗಳಿದ್ದಾವೆ ಇವನ್ನ ಗಾಳಿಗೆ ತೂರಿ ಇಲ್ಲಿ ಫೇಕ್ ಸರ್ಟಿಫಿಕೇಟ್ ಕೊಡ್ತಿರೋಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಎಚ್ಚರ ವಹಿಸಿ ಅಂತ ಹೇಳ್ಬಿಟ್ಟು ಅಲ್ಲಿನ AM ಅಡ್ಮಿನಿಸ್ಟ್ರೇಷನ್ ಮೆಡಿಕಲ್ ಆಫೀಸರ್ಗೆ ಒಂದು ಸೂಚನೆಯನ್ನು ವಿಚಾರಣಾಧಿಕಾರಿಗಳು ಕೊಟ್ಟು DHO ಅವರಿಗೆ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಅದರಂತೆಯೇ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ ಇಂಥ ಆರೋಪಗಳು ಕೇಳಿ ಬರ್ತಾನೆ ಇದ್ವು. ಹಾಗಾಗಿ ಮಹೇಶ್ ಒಬ್ಬರು ಹೋರಾಟಗಾರರು, ಅವರು ನನಗೆ ಇತ್ತೀಚೆಗೆ ಇಂಥದ್ದೊಂದು ಹಗರಣದ ಬಗ್ಗೆ, ಇಂಥದ್ದೊಂದು ಫೇಕ್ ಡಾಕ್ಯುಮೆಂಟ್ಸ್ ಕೊಡ್ತಿರೋಂಥದ್ರ ಬಗ್ಗೆ ಇಲ್ಲೇನಾಗಿದೆ ಅಂದರೆ ಬಹುಮುಖ್ಯವಾಗಿ ಮಹೇಶ್ ಅನ್ನೋರ ತಂದೆ 2018ರಲ್ಲಿ ಸತ್ತೋಗಿದ್ದಾರೆ. ದುಡ್ಡಿನ ಆಮಿಷಕ್ಕೆ ಅಲ್ಲಿನ ಒಬ್ಬ ನೌಕರ ಅಂತ ಹೇಳ್ಕೊಂಡು, ನಾನು ಒಬ್ಬ ಇಲ್ಲಿ ನೌಕರ, ನನಗೆ ದುಡ್ಡು ಕೊಟ್ಟರೆ ನಾನು ಏನು ಸರ್ಟಿಫಿಕೇಟನ್ನು ಕೊಡಿಸ್ತೀನಿ ಅಂತ 2 ಬಾರಿ ಸರ್ಟಿಫಿಕೇಟನ್ನು ಕೊಡಿಸಿದ್ದಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ, ಸತ್ತೋಗಿರೋಂಥ ಮನುಷ್ಯನಿಗೂ ಕೂಡ ದುಡ್ಡು ಕೊಟ್ಟರೆ ಮಧುಗಿರಿ ತಾಲ್ಲೂಕು ಆಸ್ಪತ್ರೆಯಲ್ಲಿ ಫೇಕ್ ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇದೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಎಲ್ಲ ಹೋರಾಟಗಾರರ ಜೊತೆಯಾಗಿ ನಾವಿವತ್ತು ಮಧುಗಿರಿ ಪೊಲೀಸ್ ಠಾಣೆಗೆ ಬಂದು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳನ್ನು, ಮತ್ತು ಅಲ್ಲಿ ಯಾರು ಮಧ್ಯವರ್ತಿಯಾಗಿ ನೌಕರ ಅಂತ ಹೇಳ್ಬಿಟ್ಟು ದುಡ್ಡನ್ನು ಇಸ್ಕೊಂಡು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾನೆ, ಇವರು 3 ಜನ, ಆದರೆ ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇವ್ರ ಮೇಲೆ ಸಂಬಂಧಪಟ್ಟಂತೆ ಕಾನೂನು ರೀತಿ ಕ್ರಮ ಜರುಗಿಸಿ ಅಂತ ಹೇಳ್ಬಿಟ್ಟು ಮಹೇಶ್ ಅವ್ರ ಕಡೆಯಿಂದ ನಮ್ಮ ಎಲ್ಲ ಹೋರಾಟಗಾರರು ಕೂಡ ಅವರಿಗೆ ಬೆಂಬಲವಾಗಿ ನಿಂತು ಇವತ್ತು ನಾವು ಮಧುಗಿರಿ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. FIR ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಹಾಗಾಗಿ FIR ಮಾಡಲಿಲ್ಲ ಅಂತಂದರೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇಲ್ಲಿನ SHO. ಇವತ್ತು FIR ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ FIR ಮಾಡಿಕೊಡ್ಲಿಲ್ಲ ಅಂದರೆ ಮುಂದಿನ ಕಾನೂನು ಹೋರಾಟವನ್ನು ನಮ್ಮ ವಕೀಲರ ಮೂಲಕ ನಾನು ಮುಂದುವರಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಡ್ವೊಕೇಟ್ ಈಗ ಏನು ಅಂದರೆ ಸಮಾಜದಲ್ಲಿ ಅತಿಯಾಗಿ ಹೆಚ್ಚಿನ ಗೌರವ ಕೊಡುವಂಥವ್ರು ವೈದ್ಯರು. ಈಗ ಇಲ್ಲೇನಾಗಿದೆ ಅಂದರೆ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಯಾವುದೇ ಒಂದು ವಯಸ್ಸಿನ ದೃಢೀಕರಣ ಪತ್ರ ಆಗ್ಬೋದು, ಅಂಗವಿಕಲ ದೃಢೀಕರಣ ಪತ್ರ ಆಗ್ಬೋದು, ಯಾವುದೇ ಒಂದು ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡದೆ ಇಶ್ಯೂ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂತು. ಸೊ ಹಾಗಾಗಿ ನಮ್ಮ ಗೆಳೆಯರು ಹಾಗೂ ಹೋರಾಟಗಾರರಾದಂಥ ಮಹೇಶ್ ಅವರು ತಂದೆ
2018ರಲ್ಲಿ ಮರಣ ಹೊಂದಿದ್ರು. ಅವ್ರದನ್ನೇ ಇದನ್ನು ತೊಗೊಳೋದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ನಾವೇನು ಮಾಡಿದ್ವು, ಅಪ್ಲೈ ಮಾಡಿಸಿದ್ವು. ಇಲ್ಲಿ ಏನಾಗಿದೆ, ಮಧ್ಯವರ್ತಿ ಯಾರೋ ಒಬ್ಬಿದ್ದಾರೆ, ಇಲ್ಲಿ ನೌಕರ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅವ್ರ ಮುಖಾಂತರ ಏನಾಗುತ್ತೆ, ಅವ್ರ ತಂದೆದ ಆಧಾರ್ ಕಾರ್ಡು ಮತ್ತು ಫೋಟೋ ಕಳಿಸ್ತೀವಿ. ಸೊ ಫೋಟೋ ಕಳಿಸಿದಾಗ ಏನಾಗುತ್ತೆ, ಅವರು ಯಾವುದೇ ವಿಧವಾದ ಪ್ರೊಸೀಜರ್ನ ಫಾಲೋ ಮಾಡೋದಿಲ್ಲ. ಫಸ್ಟ್ ಟೈಮ್ ಏನು ಮಾಡ್ತಾರೆ, 5ನೇ ತಾರೀಕು ನವಂಬರ್ನಲ್ಲಿ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಸೊ ಏನು ಇವರೊಬ್ಬರೇನ ಹೀಗೆ ಮತ್ತೆ ಇನ್ಯಾರಾದರೂ ಇದೇ ಥರ ಇದ್ದಾರಾ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಇನ್ನೊಂದು ಸರ್ತಿ ಅಪ್ಲೈ ಮಾಡ್ತೀವಿ. ಅವಾಗೇನಾಗುತ್ತೆ, 29/11ರಲ್ಲಿ ಮತ್ತೆ ಇನ್ನೊಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಬಟ್ ಎರಡೂ ಸರ್ಟಿಫಿಕೇಟ್ಗೂ ಸಿಗ್ನೇಚರ್ ಹಾಕಿರೋರು ಬೇರೆ ಬೇರೆ ಡಾಕ್ಟರ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಇದ್ರದ್ದು ಏನಾಗುತ್ತೆ ಅಂದರೆ, ಈ ಥರ ಎಲ್ಲ ಸರ್ಟಿಫಿಕೇಟ್ಸ್ ತೊಗೊಳ್ಳೋದ್ರಿಂದ ಸರ್ಕಾರದಿಂದ ಸವಲತ್ತುಗಳನ್ನು ತೊಗೊಳೋದಕ್ಕೆ ಈ ಥರ ಫೇಕ್ ಸರ್ಟಿಫಿಕೇಟು ಮಿಸ್ಯೂಸ್ ಆಗೋವಂಥ ಚಾನ್ಸಸ್ ಇದೆ. ಮತ್ತು ಸರ್ಕಾರದ ಬೊಕ್ಕಸಕ್ಕೂ ಆದಾಯಕ್ಕೆ ಕಡಿತ ಬೀಳ್ತಾ ಇದೆ. ಸೊ ಹಾಗಾಗಿ ಇದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಇಂಥ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಇವತ್ತು ನಾವು ಮಧುಗಿರಿ ಪೊಲೀಸ್ ಠಾಣೆಗೆ ಬಂದಿದ್ದೀವಿ ನಮ್ಮ ತಂಡದೊಂದಿಗೆ. ಮತ್ತು ಇಲ್ಲಿ ಅಧಿಕಾರಿಗಳು ದೂರು ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಯಾರ್ಯಾರು ಭಾಗಿಯಾಗಿದ್ದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ತಂಡದ ಆಸೆ, ಅಭಿಲಾಷೆ ಮತ್ತು ಒತ್ತಾಯನೂ ಕೂಡ. We came to know that in Madhgiri Taluk Hospital, they are issuing fake age certificate as well as handicap certificates like that. So that we applied through my friend Mahesh. Mahesh father is died in the year 2018. Then also we applied for his father age certificate. At that time we furnished Mahesh father's Aadhaar card as well as photo. Without examining the person, that is Mahesh father, the concerned medical officer, that is doctors, issued the age certificates. First time they issued age certificate on 5/11/2022. Second time, once again we applied for the, in order to check genuinity of the certificate. Once again also on 29/11/2022 issued the age certificate by other doctors. So that we demand to take legal proceeding against those doctors without following, they are issuing age certificates without following the procedure furnished by the government of Karnataka. So that we came to Madhgiri police station in order to lodge complaint against those persons who involved in the fake age certificate issue. ದಿನ ನಾವು ಮಧುಗಿರಿ ಪೊಲೀಸ್ ಸ್ಟೇಷನ್ ಏನಕ್ಕೆ ಬಂದಿದ್ದೀವಿ ಅಂದರೆ, ನಮ್ಮ ತಂಡದ ಹಾಗೂ ನಮ್ಮ ಗೆಳೆಯರಾದ ಮಹೇಶ್ ಅವರ ತಂದೆ 18ರಲ್ಲಿ ತೀರ್ಕೊಂಡಿದ್ರು. ಅವರು ತದನಂತರ ರಾಜಣ್ಣ ಅನ್ನೋರ ಮೂಲಕ ಅಲ್ಲಿ ಕೆಲಸಗಾರ ಅಂತ, ನೌಕರ ಅಂತ ಇವ್ರಿಗೆ ಪರಿಚಯ ಮಾಡಿಕೊಂಡು ನಮ್ಮ ಮಹೇಶ್ ಅವರಿಗೆ ಸರ್ಟಿಫಿಕೇಟ್ನ ಕೊಡಿಸ್ಕೊಡ್ತೀನಿ, ನಮಗೆ ಹಣ ಕೊಡಿ ಅಂತ ಅವರಿಂದ ಹಣವನ್ನು ಪಡೆದು 5,000 ಹಣವನ್ನು ಪಡ್ಕೊಂಡು ಅವರಿಂದ ಆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 2 ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 2 ಸರ್ಟಿಫಿಕೇಟಲ್ಲಿ ವಿಭಿನ್ನವಾದ ಬೇರೆ ಬೇರೆ ಡಾಕ್ಟ್ರುಗಳು ಸಹಿ ಮಾಡಿರೋದು ಕಂಡು ನಮ್ಮ ತಂಡಕ್ಕೆ ಅನುಮಾನ ಬಂದಿದೆ. ಅನುಮಾನ ಬಂದ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ನಾವು ನಮ್ಮ ತಂಡದ ವತಿಯಿಂದ ದೂರು ಕೊಟ್ಟಿದ್ದೀವಿ. ಅಲ್ಲಿಂದ ಈ ASI ಅವರು FIR ಮಾಡ್ತೀವಿ ನಾವು ಭರವಸೆ ಕೊಟ್ಟಿದ್ದಾರೆ. ಕಾದು ನೋಡೋಣ. ಅವರು FIR ಮಾಡಲಿಲ್ಲ ಅಂದರೆ ನಾವು ಮುಂದಿನ ಕಾನೂನು ಹೋರಾಟವನ್ನು ನಮ್ಮ ತಂಡದ ವತಿಯಿಂದ ನಮ್ಮ ವಕೀಲರ ಸಹಾಯದಿಂದ ನಾವು ಮುಂದುವರಿಸ್ತೇವೆ.